ರೈತರ ಖಾತೆಗೆ ಬಂದಿದ್ದ 2,55,000 ಸಹಾಯಧನವನ್ನ ರೈತರ ಖಾತೆಯಿಂದ ವಾಪಸ್ಸು ಪಡೆದು ಮಿನಿ ಟ್ರ್ಯಾಕ್ಟರ್ ಖರೀದಿಸುವ ಭರವಸೆ ನೀಡಿ ರೈತರಿಗೆ ವಂಚಿಸಿರುವ ಘಟನೆ ಕೊರಟಗೆರೆ ತಾಲೂಕಿನಲ್ಲಿ ನಡೆದಿದೆ. ಜೋನಿ ನಗರದಲ್ಲಿ ದೊಡ್ಡರಂಗಮ್ಮ ಎಂಬವರ ಬ್ಯಾಂಕ್ ಖಾತೆಗೆ 2018 ಏಪ್ರಿಲ್ 9ರಂದು 2 ಕಂತುಗಳಲ್ಲಿ 2,56,000 ಸಹಾಯಧನ ಜಮೆಯಾಗಿತ್ತು. ಆದರೆ ಮಹಿಳೆಗೆ ಅಧಿಕಾರಿ ವರ್ಗ ವಂಚಿಸಿ ಖಾತೆಯಿಂದ ಹಣವನ್ನು ವಾಪಸ್ಸು ಪಡೆದು ಟ್ರ್ಯಾಕ್ಟರ್ ನೀಡುವ ನಾಟಕವಾಡಿದ್ದಾರೆ. ಟ್ರ್ಯಾಕ್ಟರ್ ಪಡೆದುಕೊಳ್ಳುವಂತೆ ಶೋರೂಮ್ ಮುಂದೆ ಫೋಟೋಗೆ ಪೋಸ್ ಕೊಡಿಸಿ 3 ವರ್ಷ ಕಳೆದರೂ ಟ್ರ್ಯಾಕ್ಟರ್ ನೀಡದೆ ಮೋಸ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ರೈತರು ಅರ್ಜಿಯೇ ಸಲ್ಲಿಸದೇ ಇದ್ರೂ ಸಹಾಯಧನ ಬಂದ ಧನ ಸಹಾಯವನ್ನ ಅಧಿಕಾರಿ ವರ್ಗ ಹಿಂದಕ್ಕೆ ಪಡೆದಿದ್ದಾರೆ. ಹಿಂದಕ್ಕೆ ಪಡೆದ ಸಹಾಯಧನ ಟ್ರ್ಯಾಕ್ಟರ್ ಶೋರೂಮ್ಗೆ ನೀಡುವ ರೀತಿ ದಾಖಲೆಯನ್ನ ಸೃಷ್ಟಿಸಿ ಮಹಾ ವಂಚನೆ ಮಾಡಿದ್ದಾರೆ. ಹಿಂಗೆ ಫೋಟೋ ಮಾಡಿಸ್ಕೊಂಡ್ರು. ಆ ಚಪ್ಪಲಿ ದೇಕಿರ ಅಲ್ಲೇ ಮಾರ್ಸ್ಬಿಟ್ಟು ಬಿಟ್ಟು ಬಂದೆ ನಾನು. ನಿಮ್ಗೆ ಹೇಳಿಲ್ವಾ ಟ್ಯಾಕೆಟ್ ಕೊಡ್ತೀವಿ ಅಂತ? ಹೇಳಲಿಲ್ಲ, ಕೊಟ್ಟು ಇಲ್ಲ, ಏನು ಹೇಳಲಿಲ್ಲ. ಕೊಟ್ಟವ್ರ ಹೆಂಗ ಟ್ಯಾಕೆಟ್ ರೀ? ಎಲ್ಲಿ ಕೊಟ್ಟೈತೆ ಟ್ಯಾಕೆಟ್ ಕೊಟ್ಟವ್ರಾ? ಇಲ್ಲ, ಕೊಟ್ಟಿಲ್ವಾ? ನಮ್ಮ ತಾಯಿ ಹೆಸರಿಗೆ ಟ್ರ್ಯಾಕ್ಟರ್ ಸಬ್ಸಿಡಿನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಆ ದುಡ್ಡಲ್ಲಿ 2017-18 ಸಾಲಿನಾಗೆ ನಮ್ಮ ತಾಯಿಯವ್ರ ಅಕೌಂಟ್ಗೆ 2,56,000 ಚಿಲ್ಲರೆ ದುಡ್ಡು ಹಾಕಿದ್ರು. ಅದನ್ನ ಬಿಡಿಸ್ಕೊಟ್ಟು ನಾನೇನೆ ಟ್ರ್ಯಾಕ್ಟರ್ ಶೋರೂಮ್ನಲ್ಲಿ ಕೊಡ್ಬೇಕಪ್ಪ ಅಂತ ಹೇಳಿದ್ರು. ಅದನ್ನ ಡ್ರಾ ಮಾಡಿ ನಾನು ಅವ್ರ ಕೈ ಕೊಟ್ಟೆ. ಒಂದಿನ 1,20,000 ಯಾರಿಗೆ? ಮೇಡಮ್ ಅವ್ರ ಕೈಗೆ. ಆಮೇಲೆ ಇನ್ನೊಂದಿನ 1,36,000 ಎತ್ಕೊಟ್ಟೆ. ಒಟ್ಟಿನಲ್ಲಿ 2 ದಿನ ಡ್ರಾ ಮಾಡಿ ಅವ್ರ ಕೈ ಕೊಟ್ಟಿದ್ದೀನಿ. ಅವರು ಬ್ಯಾಂಕ್ ಹತ್ರನೂ ಬರಲಿಲ್ಲ. ನಾನು ತಗೊಂಡೋಗಿ ಒಂದು ಹುಣಸೆ ಸೊಪ್ಪು ತಗೊಂಡೋಗಿ ಅಲ್ಲಿ ಕೊಟ್ಟು ಬಂದಿದ್ದೀನಿ. ಯಾವ ಹುಣಸೆ ತೋಪಲ್ಲಿ? ತೋಂಕೆರೆ ಹತ್ರ ಸರ್. ತೋಂಕೆರೆಯಿಂದ ಮುಂದಕ್ಕೆ ಸ್ಪಾಟ ತೋರಿಸ್ತೀನಿ ಬೇಕಾದ್ರೆ. ಅಲ್ಲಿ ಹುಣಸೆ ತೋಪು ಕೊಟ್ರಾ? ಏನ್ರಾಗ ಬಂದಿದ್ರು ಅವರು? ಗಾಡಿಯಲ್ಲಿ ಬಂದಿದ್ರು, 2 ವೀಲರಲ್ಲಿ. ಮತ್ತೇನು ಕೊಡ್ಲಿಲ್ವಾ ಟ್ಯಾಕ್ಟರ್? ಮತ್ತೆ ಕೊಡ್ಲಿಲ್ಲ? ಇಲ್ಲ ಸರ್, ಇಷ್ಟು ದಿನ ನಾನು ಆಫೀಸ್ ಹತ್ರ ಹೋಗಿ ಕೇಳಿ ಸಾಕಾಯ್ತು. 3 ವರ್ಷದಿಂದ ತಿರುಗಿ ಬರ್ತಾರೆ. ಏನು ಹೇಳ್ತಾರೆ? ಇವತ್ತು ಬರ್ತೈತೆ, ನಾಳೆಗೆ ಬರ್ತೈತೆ, ಬರೇ ಇದೆ ಹೇಳ್ತಾವ್ರೆ. ಏನು ಹೇಳ್ತಾರೆ? ಇವತ್ತು ಬರ್ತೈತೆ, ಬರೇ ಕೊಡ್ತೀವಿ, ಬಂದಾಗ ಕೊಡ್ತೀವಿ ಅಂತ ಹೇಳ್ತಾವ್ರೆ. ದುಡ್ಡು ಬ್ಯಾಂಕ್ನಾಗ ದುಡ್ಡು ತೆಗೆಸ್ಕೊಂಡು ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆಲ್ಲ ನಿಮ್ಮ ತಾಯಿ ಹೋಗಿದ್ರಾ? ಕರ್ಕೊಂಡು ಹೋಗಿದ್ರಾ? ಕರ್ಕೊಂಡು ಹೋಗಿದ್ರು ಸರ್. ಇಲ್ಲ ಸರ್, ಅರ್ಜಿನೇ ಹಾಕಿಲ್ಲ. ನನಗೆ ಏನೋ ಗೊತ್ತಿಲ್ಲ, ಅರ್ಜಿ ಹಾಕಿದ ಗೊತ್ತಿಲ್ಲ ನನಗೆ. ಅರ್ಜಿ ಹಾಕಿದ್ ನೀವು ಹಾಕಿಲ್ಲ? ಅರ್ಜಿ ನಾನು ಹಾಕಿಲ್ಲ, ನಿಮ್ಮ ತಾಯಿಯವರು ಹಾಕಿಲ್ಲ, ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ? ಇಲ್ಲ ಸರ್, ಫೋಟೋ ಏನು ಹಾಕ್ಬೇಕಾದ್ರೆ ನಾನೇ ಹಾಕ್ಬೇಕು. ಏನು ಹಾಕಿಲ್ಲ? ನಾನು ಹಾಕಿಲ್ಲ. ಎಷ್ಟು ಎಕರೆ ಇದೆ ಜಮೀನು ಸರ್? 4 ಎಕರೆ 23 ಗುಂಟೆ ಐತೆ. ಬೋರ್ವೆಲ್ ಏನಿದೆಯಾ? ಬೋರ್ವೆಲ್ ಇತ್ತು ಸರ್, ತೋಟನ ಮಾಡಿದ್ದೆ. ಬೋರ್ವೆಲ್ ನಿಂತು ಹೋಯ್ತು. ತೆಂಗಿನ